scream, you scream, we all scream for ice cream, oh baby. ಹಲೋ ಹಲೋ ಹೆಸರು ರಾಯ್ಸ್ಟನ್ ಅಂತ. ಅಡೀಡಾ ರಾಡ್ರಿಗಸ್. ಓಕೆ, ಏನು ಮಾಡ್ತಿದ್ದೀರಾ ಅಂದರೆ ಏನು ಸ್ಟಡೀಸ್ ಮಾಡ್ತಿದ್ದೀರಾ? ನಾನು BSc ಥರ್ಡ್ ಇಯರ್. ನಾನು BCom ಸೆಕೆಂಡ್ ಇಯರ್. ಓಕೆ, ಸೊ ಐಸ್ ಕ್ರೀಮ್ ತಿಂತೀರಾ? ಹೌದು, ತಿಂತೇವೆ. ಎಷ್ಟು ತಿಂತೀರಾ ಐಸ್ ಕ್ರೀಮ್? ತಿಂತೇವೆ ಅಂದರೆ ದಿನಕ್ಕೆ ಎಷ್ಟು ತಿಂತೀರಾ? ದಿನಕ್ಕೆ ಕಮ್ಮಿ, ಒಂದು ವಾರಕ್ಕೆ ಒಂದು 3 ಸತಿ. ಅಷ್ಟೇನಾ? ಓಕೆ, ಸೊ ಐಸ್ ಕ್ರೀಮ್ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ ಕೇಳಿದರೆ ನೀವು ಆನ್ಸರ್ ಕೊಡ್ತೀರಾ? ಓಕೆ, ಶೂರ್. ಸೊ ಈ ಎಂಟೈರ್ ಇಯರಲ್ಲಿ ಒಂದು ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಮಂತ್ ಅಂತ ಗೊತ್ತಿದೆಯಾ? ಜುಲೈ. ನವೆಂಬರ್. ಓಕೆ, ಒಬ್ಬರು ಜುಲೈ ಅಂತ ಹೇಳಿದರು, ಒಬ್ಬರು ನವಂಬರ್ ಅಂತ ಹೇಳಿದರು. ಓಕೆ, ಈ ಸಂಡೇ ನಾಡ್ದು 19th ಏನೋ ಸ್ಪೆಷಲ್ ಇದೆ, ಏನಂತ ಗೊತ್ತಿದೆಯಾ? ವರ್ಲ್ಡ್ ಐಸ್ ಕ್ರೀಮ್ ಡೇ. ನೀವು ಕಾಪಿ ಮಾಡ್ತಿದ್ದೀರಾ. ಎನಿವೇಸ್, ವರ್ಲ್ಡ್ ಐಸ್ ಕ್ರೀಮ್ ಡೇನಾ? ಓಕೆ, ಈ ಮಂತಿನ 3rd ಸಂಡೇ ಏನೋ ಸ್ಪೆಷಲ್ ಇದೆ, ಏನದು? ಅದೇ ಬರುವ ಸಂಡೇ. ವೆರಿ ಸ್ಮಾರ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾವ ಐಸ್ ಕ್ರೀಮ್ ನೀವು ತುಂಬ ಇಷ್ಟಪಡ್ತೀರಾ? ನಾನು ಪ್ಯಾರಫಿಟ್. ಯಾವ ಕಂಪನಿ, ಯಾವುದ್ರದ್ದು? ಐಡಿಯಲ್ಸ್ ಪ್ಯಾರಫಿಟ್. ಓಕೆ, ಫೈನ್. ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಅವರಲ್ಲ, ಇವರು 3 ರೈಟ್ ಆನ್ಸರ್, 2 ಗೆಸ್ ವರ್ಕ್, 1 ಕರೆಕ್ಟ್ ಆನ್ಸರ್. ಅವ್ರು ನವಂಬರ್ ಅಂತ ಹೇಳಿದ್ರು, ಇವ್ರು ಜುಲೈ ಅಂತ ಹೇಳಿದರು. ಸೊ ಜುಲೈ ಮಂತ್ ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ಐಸ್ ಕ್ರೀಮ್ ಮಂತ್ ಆ್ಯಂಡ್ 19th ಐಸ್ ಕ್ರೀಮ್ ಡೇ ಇದೆ. ಸೊ ಅವತ್ತು ಹೋಗಿ ಐಸ್ ಕ್ರೀಮ್ ತಿನ್ನಲಿ ಅಂತ ಹ್ಯಾಂಗ್ಯೂದವ್ರ ಸೈಡಿಂದ ಒಂದು ಗಿಫ್ಟ್ ವೋಚರ್ ಇದೆ. ಸೊ ಇದು ನಿಮಗೆ, ನೀವು ಅವ್ರ ಜೊತೆ ಶೇರ್ ಮಾಡ್ತಿರಾದ್ರೆ ಮಾಡ್ಬೋದು, ಬಟ್ ನೀವು ಒಬ್ಬರೇ ತಿಂತಿರಾದ್ರೆ ತಿನ್ಬೋದು, ಮಜಾ ಮಾಡಿ. ಓಕೆ, ಈ ಐಸ್ ಕ್ರೀಮ್ ಡೇ ದಿನ ಬೇರೆ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಕೊಡ್ತೀರಾ? ಅದೇ ಐಸ್ ಕ್ರೀಮ್ ತಿನ್ನಿ ಅಂತ ಅಷ್ಟೇ. ಈಟ್ ಐಸ್ ಕ್ರೀಮ್, ಬಿ ಹ್ಯಾಪಿ. ಈಟ್ ಐಸ್ ಕ್ರೀಮ್, ಬಿ ಹ್ಯಾಪಿ. ತುಂಬ ಐಸ್ ಕ್ರೀಮ್ ತಿನ್ನಿ ಅಂತ. ಥ್ಯಾಂಕ್ ಯು. ಸೊ ಈಟ್ ಐಸ್ ಕ್ರೀಮ್, ಬಿ ಹ್ಯಾಪಿ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಆದಷ್ಟು ಐಸ್ ಕ್ರೀಮ್ ತಿನ್ನಿ, ಆದಷ್ಟು ಖುಷಿಯಾಗಿರಿ, ಐಸ್ ಕ್ರೀಮ್ ತಿಂದಷ್ಟು ಒಳ್ಳೆಯದು ಅಂತ. ಸೊ ನೀವು ತಿನ್ನಿ, ನೆಕ್ಸ್ಟ್ ಬೇರೆಯವ್ರು ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ. Ice cream, you scream, we all scream for ice cream, oh baby.